ಅಣ್ಣನ ಕುಲೆ ಓಲರಿಯೇ ಅಕ್ಕನ ಕುಲೆ ಮಣ್ಣದ ಬೇಲೆ ಬೆನ್ನಿದ ಬೇಲೆ ಪುಣ್ಯದ ಬೇಲೆ ಎನ್ನಲೆ ನಿಕುಲು ಓಲರಿಯೇ ಅಣ್ಣನ ಕುಲೆ ಓಲರಿಯೇ ಅಕ್ಕನ ಕುಲೆ ಜಾತರ ಪುಂಡು ಅರೆ ಡೊಂಬ ಇನಿ ಓಲಾಯನ ಪುಂಡುಯ ಪುಸುರ ದೇವರ ದೇವ ಜೋಟು ಅರೆ ಡೊಂಬ ಇನಿ ನಾನ ಆಯನ ಪುಂಡುಯ ಮದನ ಜೊತೆ ಪುಗೆಲ ಪಡೊಂಡೆ ಅರೆ ಡೊಂಬೆ ತಾನ ತಂದನ ತಂದನ ತಾನ ಮದನ ಜೊತೆ ಪುಗೆಲ ಪಡೊಂಡೆ ಅರೆ ಡೊಂಬೆ ತಾನ ತಂದನ ತಂದನ ತಾನ ಬೂರಡು ಪನ್ನಡು ಕುಳೆ ಆವಡು ಬೆನ್ನಿದ ಬೇಲೆ ಸಾಗೋಲಿ ಅವ್ವೆ ನಂಗು ಓಕುಳಿ ಭೂಮಿಗೆ ಬರ್ಸೋ ಬೂರಡು ಪನ್ನಡು ಕುಳೆ ಆವಡು ಬೆನ್ನಿದ ಬೇಲೆ ಸಾಗೋಲಿ ಅವ್ವೆ ನಂಗು ಓಕುಲಿ ಬಲೆ ಬಲೆ ನಿಕುಲು ಬಲೆ ಉಕುಲು ಪಾಡು ಲೆಪ್ಪುಲೆ ಅವಳು ಅಕುಲು ಲೆತ್ತೆರೋ ಓಕುನುಲೆ ಜೋಕುಲೆ ಬಲೆ ಬಲೆ ನಿಕುಲು ಬಲೆ ಉಕುಲು ಪಾಡು ಲೆಪ್ಪುಲೆ ಅವಳು ಅಕುಲು ಲೆತ್ತೆರೋ ಓಕುನುಲೆ ಜೋಕುಲೆ ಓಲರಿಯೇ ಅಣ್ಣನ ಕುಲೆ ಓಲರಿಯೇ ಅಕ್ಕನ ಕುಲೆ ನಾವೆಲ್ಲರೂ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾವೂರಿನಿಂದ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೇವೆ. NSS, ರೆಡ್ ಕ್ರಾಸ್, ಇಕೋ ಕ್ಲಬ್ ಮತ್ತು ವಿದ್ಯಾರ್ಥಿ ಪರಿಷತ್ತಿಂದ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೇವೆ. ವಿದ್ಯಾರ್ಥಿಗಳಿಗೆ ಹಳ್ಳಿಯ ಜೀವನ ಬಗ್ಗೆ ಗೊತ್ತಿರಲಿಲ್ಲ ಅಂತ ಎಷ್ಟೋ ಜನ ಮಕ್ಕಳು ಎಲ್ಲ ಸಿಟಿ ಲೈಫಲ್ಲೇ ಬೆಳೆದಿರೋದ್ರಿಂದ ಹಳ್ಳಿ ಜೀವನ ಇವತ್ತು ತುಂಬ ಖುಷಿಯಲ್ಲಿ ಕೆಲವು ಮೊಮೆಂಟ್ಸನ್ನು ಅವರು ಎಂಜಾಯ್ ಮಾಡಿದ್ದಾರೆ. ಮತ್ತು ನೆಡೋದು ಕೂಡ ಇದು ಫಸ್ಟ್ ಟೈಮು. ಅದ್ರ ಜೊತೆಗೆ ನಾವು ಕೂಡ ಇದನ್ನು ಎಂಜಾಯ್ ಮಾಡಿದ್ದೇವೆ ಇವತ್ತು. ಅದು ಮಕ್ಕಳಿಗೊಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಇವತ್ತು ಅಂದ್ಕೊಂಡಿದ್ದೇವೆ. ಥ್ಯಾಂಕ್ ಯು. ಕಾಲೇಜಿನ ವಿದ್ಯಾರ್ಥಿಗಳು ಇಂದು ಇಲ್ಲಿ ಈ ಗದ್ದೆಯಲ್ಲಿ ನೇಜು ನೆಟ್ಟು ಒಂದು ಹೊಸ ಅನುಭವವನ್ನು ಪಡೆದುಕೊಂಡಿದ್ದಾರೆ. ಹಳ್ಳಿಯ ಜೀವನದ ಬಗ್ಗೆ ಅವರಿಗೆ ತುಂಬ ಮಾಹಿತಿ ದೊರೆತಿದೆ. ಅವರು ಮಾಡಿದ ಕೆಲಸವು ನಮಗೂ ಊರಿನವರಿಗೂ ಖಂಡಿತವಾಗಿ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೇನೆ. ಈ ಅವಕಾಶ ಮಾಡಿಕೊಟ್ಟ ಈ ಗದ್ದೆಯ ಯಜಮಾನರಿಗೆ ಹಾಗೂ ಈ ಊರಿನವರಿಗೆ ಕಾಲೇಜಿನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹಾಗೂ ನಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಹಾಗೂ ಇಲ್ಲಿ ಮಾಲೀಕರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಎಲ್ಲರಿಗೂ ಖುಷಿಯಾಗಿದೆ. ಒಂದು ದಿನ ಅರ್ಧ ದಿನ ಇಲ್ಲಿಯೇ ಕಳೆದಿದ್ದೇವೆ. ಪ್ರಥಮ ಬಾರಿ ಬಂದು ಇಲ್ಲಿ ನಾವು ನೇಜಿ ನಟ್ಟಿದ್ದೇವೆ. ಭಾಳ ಖುಷಿಯಾಯಿತು. ಎಲ್ಲರಿಗೂ ಪಾಠದ ಜೊತೆ ಇದು ಕೂಡ ಒಂದು ನಮಗೆ ಖುಷಿಯಾಯಿತು. ಹಾಗೂ ಎಲ್ಲರಿಗೂ ಧನ್ಯವಾದ. ಕಾಲೇಜಲ್ಲಿ ಪಾಠ ಮಾತ್ರ ಕಲಿತಿರ್ತೇವೆ, ಆದರೆ ಈ ಸಲ ಫಸ್ಟ್ ಟೈಮ್ ನಮಗೆ ಈ ಥರ ನೇಜು ನಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಸಿದ್ದಾರೆ. ಆದಮೇಲೆ ನಮಗೆಲ್ಲರೂ ಸಹಾಯ ಮಾಡಿದರು. ರೈತರ ಕಷ್ಟ ಎಂತ ಅಂತ ನಮಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಯಿತು. ನಾವು ಖಾಲಿ ಊಟ ಮಾತ್ರ ಮಾಡ್ತೇವೆ, ಅದರ ಹಿಂದೆ ಏನೆಲ್ಲ ಕೆಲಸ ಆಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಈ ದಿವಸ ಫಸ್ಟ್ ಟೈಮ್ ನಾವು ಈ ಥರ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು. ಮಂಗಳೂರು ತಾಲೂಕಿನ ಕೊನಾಜೆ ಗ್ರಾಮದ ಶ್ರೀ ಅರಸುಮುಂಡಿತ್ತಯ್ಯ ದೇವಸ್ಥಾನದ ಭಂಡಾರ ಮನೆಯ ಬಳಿಯ ಶ್ರೀ ಮುದರ ಪೂಜಾರಿ ಇವರ ಗದ್ದೆಗೆ ನೇಜಿ ನಡಲು ನಮ್ಮ ಕಾವೂರಿನ ಪ್ರಥಮ ದರ್ಜೆ ಶಾಲೆಯ ಶಾಲಾ ಮಕ್ಕಳು, ಕಾಲೇಜಿನ ಶಾಲಾ ಮಕ್ಕಳು, ಅದರೊಟ್ಟಿಗೆ ಶಿಕ್ಷಕಿಯರು ಒಟ್ಟಿಗೆ ಬಂದು ನಮ್ಮ ಈ ಒಂದು ಗದ್ದೆಯಲ್ಲಿ ನೇಜಿ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷದಾಯಕವಾಗಿದೆ. ಬಹುಶಃ ಮಕ್ಕಳು ಹೇಳಿದಂತೆ ಅಕ್ಕಿಯ ಮುಡಿ ಯಾವ ಮರದಿಂದ ಆಗುತ್ತದೆ ಅನ್ನುವಂಥ ಒಂದು ಮಾತನ್ನು ನಮ್ಮ ಸಿಟಿಯ ವಿದ್ಯಾರ್ಥಿಗಳು ಕೇಳುವಂತಹ ಈ ಸಂದರ್ಭದಲ್ಲಿ ಅಕ್ಕಿಯ ಮುಡಿ ಮರದಿಂದ ಆಗುವುದಲ್ಲ, ನೀವು ನೆಟ್ಟಂಥ ಒಂದೊಂದು ನೇಜಿಯಿಂದ ಭತ್ತ ಆಗ್ತದೆ. ಆ ಭತ್ತವನ್ನು ಕೊಯ್ದು ಅದನ್ನು ಅಕ್ಕಿ ಮಾಡಿ ಅದನ್ನು ಮುಡಿ ಕಟ್ಟಿ, ಈಗ ಮುಡಿ ಕಟ್ಟೋದು ಭಾರಿ ವಿರಳ,
ಅದನ್ನು ಗೋಣಿಯೆಲ್ಲ ತುಂಬಿಸಿ ಮೊದಲು ಮುಡಿ ಕಟ್ತಾಯಿದ್ರು, ಈಗ ಗೋಣಿಯನ್ನು ತುಂಬಿಸಿ ಕೊಡ್ತಾಯಿದ್ರು. ಅದರಿಂದ ಆ ಅಕ್ಕಿಯನ್ನು ನಾವು ಈಗ ವಿದ್ಯಾರ್ಥಿಗಳು ಹೇಳಿದಂತೆ ನೇಜಿ ನೆಟ್ಟು ಅದರಿಂದ ಬರುವಂಥ ಫಲದಿಂದ ಅಕ್ಕಿ ಮಾಡಿ ನಾವು ಅದನ್ನು ಸೇವಿಸ್ತಾ ಇದ್ದೇವೆ. ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರಧಾನವಾಗಿ ಸೇವಿಸುವಂಥದ್ದು ಅಕ್ಕಿ. ಬೇರೆ ಕಡೆಯಲ್ಲಿ ಗೋಧಿ ಅಥವಾ ರಾಗಿ ಮುದ್ದೆಯನ್ನು ಸೇವಿಸ್ತಾರೆ, ಆದರೆ ಇಲ್ಲಿ ನಮಗೆ ಅಕ್ಕಿ ಪ್ರಧಾನವಾಗಿದೆ. ಅದರಲ್ಲಿಯೂ ನಾವು ಕುಚ್ಚಲಕ್ಕಿಯನ್ನು ಸೇವಿಸ್ತೇವೆ. ಕುಚ್ಚಲಕ್ಕಿಯನ್ನು ನಾವು ಹೇಗೆ ಮಾಡ್ತೇವೆ ಅಂದರೆ, ಈ ಅಕ್ಕಿಯನ್ನು ಬೇಯಿಸಿ ಕುಚ್ಚಲಕ್ಕಿ ಮಾಡ್ತೇವೆ. ಆದರೆ ಅದರಲ್ಲಿ ವೈಟ್ ರೈಸ್ ಹೇಳ್ತೇವೆ, ಅಂದರೆ ಬಿಳಿ ಅಕ್ಕಿ, ಅದನ್ನು ನಾವು ಬೇಯಿಸೋದಿಲ್ಲ, ಅದು ಕೃಷಿಕರಿಗೆ ಗೊತ್ತಿದೆ, ಅದನ್ನು ನಾವು ವೈಟ್ ರೈಸ್ ಆಗಿ ಮಾಡ್ತೇವೆ. ಅಂತೂ ಈ ಒಂದು ಸ್ವಚ್ಛವಾದ ಪರಿಸರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಬಂದು ಬೆಳಗಿಂದ ಮಧ್ಯಾಹ್ನ ತನಕ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಹೇಳಿದಂತೆ ಕೃಷಿಕರಿಗೆ ಎಷ್ಟು ಕಷ್ಟ ಇದೆ ಈ ಒಂದು ಕೆಲಸವನ್ನು ಮಾಡಲು, ಜನರು ಸಿಗುವುದಿಲ್ಲ. ಅಂಥ ಕಷ್ಟ ಪರಿಸ್ಥಿತಿಯಲ್ಲಿ ಬಹುಶಃ ನಮ್ಮ ಕಳೆದ ಕೆಲವು ವರ್ಷದಿಂದ ನಮ್ಮ UPM ಶಾಲೆಯ ಬಳಿಯಲ್ಲಿ ಮತ್ತು ನಮ್ಮ ಕೊಣಾಜೆ ಬೊಳ್ಳೆಕುಮಾರನ ಪ್ರದೇಶದಲ್ಲಿ ತುಂಬ ವಿದ್ಯಾರ್ಥಿಗಳು ಬಂದು ಆ ಬಂಜಾರ ಭೂಮಿಯನ್ನು ಕೃಷಿ ಭೂಮಿಯನ್ನು ಪರಿವರ್ತಿಸಿದ್ದಾರೆ. ಅದೇ ರೀತಿ ಇಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳು ಬಂದು ಈ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನಿಮ್ಮ ವಿನಂತಿ, ಪ್ರತಿ ವರ್ಷ ನೀವು ಇಲ್ಲಿ ಬಂದು ಈ ಕೆಲಸವನ್ನು ಮಾಡಿದರೆ ನಮ್ಮ ಕೃಷಿಕರಿಗೆ ಸ್ವಲ್ಪ ಅನುಕೂಲವಾಗ್ತದೆ ಮತ್ತು ನಿಮಗೂ ಸಹ ಇದರ ಕಷ್ಟ ಸುಖ ಗೊತ್ತಾಗುತ್ತೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಬಂದಂಥ ನಮ್ಮ ಕಾವೂರಿನ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಎಲ್ಲ ಶಿಕ್ಷಕಿಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಅದರೊಟ್ಟಿಗೆ ಇದನ್ನು ಇಲ್ಲಿ ಸೇರಿಸಲು ಸಹಕರಿಸಿದ ನಮ್ಮ ದೇವಪ್ಪ ಶೆಟ್ಟಿಗಾರ್ ಮುಚ್ಚಿಲಗೋಡಿ ಅವರಿಗೂ, ಅವರ ಧರ್ಮಪತ್ನಿಯಾದಂಥ ಭವ್ಯ ಶ್ರೀ ಇವರಿಗೂ ನಮ್ಮ ಈ ಒಂದು ಪರಿಸರದ ಪರವಾಗಿ, ಈ ಗದ್ದೆಯ ಮಾಲೀಕರಾದಂಥ ನಮ್ಮ ಮುದರ ಪೂಜಾರಿ ಇವರಿಗೆ ನಮ್ಮ ಈ ಗ್ರಾಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.